ಉತ್ತರ ಕನ್ನಡದ ಅಂಕೋಲದಿಂದ ಏಕಕಾಲಕ್ಕೆ ಆರಂಭವಾಗಿ ಇವತ್ತು ಸುಳ್ಯಕ್ಕೆ ಬಂದಿರುವಂತಹ ಜನಸುರಕ್ಷಾ ಯಾತ್ರೆಯ ಒಟ್ಟಾರೆ ಆಯೋಜನೆ, ನೇತೃತ್ವ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತಾ ಇರುವಂತಹ ದಕ್ಷಿಣ ಕನ್ನಡದ ಅತ್ಯಂತ ಜನಪ್ರಿಯ ಮಂಗಳೂರು ಚಲೋ ಅಂತ ಹೇಳಿ ಯುವ ಮೋರ್ಚಾದಿಂದ ಅವರ ವಿರುದ್ಧ ಇದ್ದಂತ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರ ಒಂದು ರೀತಿಯಲ್ಲಿ ನೈತಿಕ ಮತ್ತು ಆತ್ಮಸ್ಥೈರ್ಯವನ್ನು ತುಂಬಿದರು. ಅದರ ಪರಿಣಾಮವಾಗಿ ಇದುವರೆಗೆ ನಮ್ಮ 23 ಜನ ಕಾರ್ಯಕರ್ತರು ಬಲಿಯಾಗಿದ್ದಾರೆ. ಅದರಲ್ಲಿ 1 ಡಜನ್ಗಿಂತ ಹೆಚ್ಚು ಕೊಲೆಯಲ್ಲಿ KFD PFI ನ ನೇರ ಕೈವಾಡ ಇದೆ. ಬಂಧುಗಳೇ, ಯಾಕಾಗಿ ಇವತ್ತು ಜನಸುರಕ್ಷಾ ಯಾತ್ರೆಯನ್ನು ನಾವು ಮಾಡಬೇಕಾಗಿದೆ ಅಂತಂದ್ರೆ, ಬಂಟ್ವಾಳದಲ್ಲಿ ಕೊಲೆಯಾಗುವಂತಹ ಶರತ್ ಮಡಿವಾಳ ಹತ್ಯೆಯಲ್ಲಿ ಚಾಮರಾಜನಗರದ ಜಿಲ್ಲಾ PFI ಅಧ್ಯಕ್ಷ ಭಾಗಿಯಾಗಿದ್ದಾನೆ ಅಂತಂದ್ರೆ ಇವರ ನೆಟ್ವರ್ಕ್ ಎಲ್ಲಿವರೆಗೂ ಬೆಳೆದಿದ್ದಾರೆ ಅಂದ್ರೆ ಒಂದ್ಸರಿ ಊಹೆ ಮಾಡಿ ನೋಡ್ಕೊಳ್ಳಿ. ಒಂದು ಕಾಲದಲ್ಲಿ ಕರಾವಳಿ ಅಂದ್ರೆ ನಮಗೆ ಏನ್ ನೆನಪಾಗ್ತಿತ್ತು? ಕರಾವಳಿ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಟ್ಟಾಳಗಳಾದ ನಮಗೆ ಸಂಜೀವ್ ಶೆಟ್ರು, ಕಾಮತ್ರು, ರುಕ್ಮಯ್ಯ ಪೂಜಾರಿ, ಕುಂಬಳೆ ಸುಂದರರಾವು ಇಂತಹ ಮಹನೀಯರ ಜೊತೆಗೆ ನಮ್ಮ ಕರಾವಳಿ ಅಂತಂದ್ರೆ ರಾಣಿ ಅಬ್ಬಕ್ಕದೇವಿ ನೆನಪಾಗ್ತಿದ್ರು. ಡಚ್ಗಳನ್ನು ಹಿಮ್ಮೆಟ್ಟಿಸಿದ್ಲು, ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಭಾಷೆಯನ್ನು ಬರೆದಿದ್ಲು ಆಕೆ. ಆದ್ರೆ ಇವತ್ತು ಕರಾವಳಿ ಅಂತಂದ್ರೆ ಏನ್ ನೆನಪಾಗುತ್ತೆ? ಕರಾವಳಿ ಅಂತ ಹೇಳಿದ್ರೆ ಇವತ್ತು ಯಾಸಿನ್ ಭಟ್ಗಳು, ರಿಯಾಜ್ ಭಟ್ಗಳು, ಇದೇ KFD PFI ಇವರ ದೌರ್ಜನ್ಯ ನೆನಪಾಗುತ್ತೆ ನಮಗೆ. ಅವ್ರು ಮಾಡ್ತಿರುವಂತ ಕಗ್ಗರ ನೆನಪಾಗುತ್ತೆ. ಇನ್ನು ನಮ್ಮ ಕೊಡಗು ಅಂತ ಹೇಳಿದ್ರೆ ಜನರೆಲ್ಲ ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ, ಅಸಂಖ್ಯಾತ ಸೈನಿಕರು, ಗುಡ್ಡಮನೆ ಅಪ್ಪಯ್ಯಗೌಡ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಬಲಿದಾನಗೊಂಡಂತ ಮೊದಲನೇ ವ್ಯಕ್ತಿ ಕೊಡಗಿನ. ಹಾಗೆ ಹಾಕಿ ತಾರೆಗಳು, ಹಾಕಿ ಟೀಮಿಗೆ 5 ಜನ ಕ್ಯಾಪ್ಟನ್ಗಳನ್ನ ಕೊಟ್ಟಿರುವಂತ ಕೊಡಗು, ಇದೆಲ್ಲ ನೆನಪಾಗ್ತಿತ್ತು. ಇವತ್ತು ಕೇರಳದಲ್ಲಿ ಹಿಂದೂಗಳನ್ನ ಕಗ್ಗೊಲೆಗೊಯ್ದು ಇವತ್ತು ಕರ್ನಾಟಕಕ್ಕೆ ಕರಾವಳಿ ಮೂಲಕ ಪ್ರವೇಶ ಮಾಡಿರುವಂತಹ ಇದೇ KFD PFI SDPI ನ ಜಿಹಾದಿ ಮನಸ್ಥಿತಿಗಳು ಕೊಡಗಿನಲ್ಲಿ ಕಾಣಿಸ್ತವೆ. ಹಾಗಾಗಿ ಕಲ್ಲು ಬಿಸಾಡುವಂತ ಸಂಸ್ಕೃತಿ ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕಲ್ಲು ಬಿಸಾಡೋರು ಯಾರು ಅಂತ ನಿಮಗೆ ಗೊತ್ತಿದೆ. ಕೊಡಗಿನಲ್ಲಿ ಕುಟ್ಟಪ್ಪವನ್ನ ಕಲ್ಲು ಬಿಸಾಡಿ ಸಾಯಿಸಿದ್ರು ಕೇರಳದಿಂದ ಬಂದು. ಪ್ರವೀಣ್ ಪೂಜಾರಿ ತಿರಂಗ ಯಾತ್ರೆಯನ್ನು ಮುಗಿಸಿ ಮನೆಯಲ್ಲಿರುವಂತ ತಂದೆಗೆ ರೆಸಾರ್ಟ್ ನಲ್ಲಿ ಏನ್ ಕೆಲಸ ಮಾಡ್ತಿದ್ದ ಆ ಕಲ್ಲಿಂದ ಉಳಿದಂತ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ದದ್ದನ್ನ ಅಮಾಯಕನನ್ನ ಕಡಿದು ಸಾಯಿಸಿದ್ರು. ಇವತ್ತು ಕೊಡಗು ಅಂತ ಹೇಳಿದ್ರೆ ಜನರಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ನೆನಪಾಗುದಿಲ್ಲ, ಇದೇ KFD PFI ನ ದುರುಳರು ನೆನಪಾಗ್ತಾರೆ ನಮಗೆ. ಕೊಡಗಿಗೆ ಕಾಫಿ ಕೊಯ್ಲಿಗೆ, ಮೆಣಸು ಕೊಯ್ಲಿಗೆ, ರಸ್ತೆ ಬದಿಯಲ್ಲಿ ಸೂಪರ್ ಮಾರ್ಕೆಟ್ ಇಡ್ಲಿಕ್ಕೆ ಬಂದಂತವ್ರು ಇವತ್ತು ಕೊಡಗಿಗೆ ಕಂಟಕವಾಗಿ ಪರಿಣಮಿಸಿದ್ದಾರೆ. ಇನ್ನು ಒಂದು ಕಾಲದಲ್ಲಿ ಹುಬ್ಬಳ್ಳಿ, ಧಾರವಾಡ ಅಂತ ಹೇಳಿದ್ರೆ ನಮಗೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ನೆನಪಾಗ್ತಿದ್ರು. ಇವತ್ತು ಯಾರು ನೆನಪಾಗ್ತಾರೆ? ಸ್ಲೀಪರ್ ಸೆಲ್ಗಳು ನೆನಪಾಗುತ್ತೆ ನಮಗೆ. ಮೈಸೂರು ಅಂತ ಹೇಳಿದ್ರೆ ಮಹಾರಾಜರು ನೆನಪಾಗರು, ವಿಶ್ವೇಶ್ವರಯ್ಯ ನೆನಪಾಗ್ತಿತ್ತು, ಮೈಸೂರು ವಿಶ್ವವಿದ್ಯಾಲಯ ನೆನಪಾಗ್ತಿತ್ತು, ಕನ್ನಂಬಾಡಿ ಕಟ್ಟೆ ನೆನಪಾಗ್ತಿತ್ತು. ಇವತ್ತು ಯಾರು ಅಂತ ಹೇಳಿದ್ರೆ ಟಿಪ್ಪು ಸಂತತಿಯವರು ತುಂಬ ಹೋಗಿದ್ದಾರೆ. ಹಾಗಾಗಿ ರಾಜು ಹತ್ಯೆಯಾದ, ಮಾಗಳಿ ರವಿ ಹತ್ಯೆಯಾದ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಇಂತಹ ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ನ ಬೆಂಗಳೂರಿನಲ್ಲಿ ಶಿವಾಜಿನಗರ ಅಂತ ಹೇಳಿದ್ರೆ ಶಿವಾಜಿ ಹಿಂದೂ ಧರ್ಮದ ಉದ್ಧಾರಕ. ಆ ಶಿವಾಜಿ ಹೆಸರನ್ನು ಇಟ್ಕೊಂಡಿರುವಂತಹ ಶಿವಾಜಿನಗರದಲ್ಲಿ ಇವತ್ತು ಅಫ್ಜಲ್ಗಳ ಸಂತತಿ ಜಾಸ್ತಿ ಆಗಿದೆ. ಹಾಗಾಗಿ ಬೆಳಗ್ಗೆ 10:30 ಸಂದರ್ಭದಲ್ಲಿ ಅಮಾಯಕ ಟೀ ಕುಡಿತಾ ಇರುವಂತಹ ರುದ್ರೇಶನನ್ನ ಕೊಚ್ಚಿ ಕೊಲೆ ಮಾಡ್ತಾರೆ. ಬಂಧುಗಳೇ, ನಾವು ಯಾಕೆ ಜನಸುರಕ್ಷಾ ಯಾತ್ರೆಯನ್ನು ಮಾಡ್ತಾ ಇದೀವಿ ಅಂತಂದ್ರೆ ಶರತ್ ಮಡಿವಾಳ ಯಾರಿಗನ್ನೇನು ಮಾಡಿದ್ದ? ಆತನಿಗೆ ಯಾರ ಜೊತೆ ದ್ವೇಷ ಇತ್ತು? ಯಾರ ವಿರುದ್ಧ ಆತ ಭಾಷಣ ಮಾಡಿದ್ದ? ಯಾರ ಮೇಲೂ ದ್ವೇಷ ಇರಲಿಲ್ಲ. ಯಾಕಾಗಿ ಶರತ್ ಮಡಿವಾಳನನ್ನು ಕೊಲೆ ಮಾಡಿದ್ರು? ಯಾಕಾಗಿ ದೀಪಕ್ ರಾವ್ನನ್ನು ಕೊಲೆ
ಊಟ ತೆಗೆದುಕೊಂಡು ಹೋಗ್ತಿದ್ದಂತ ಪ್ರವೀಣ್ ಪೂಜಾರಿ ಏನ್ ತಪ್ಪು ಮಾಡಿದ್ದ? ಕಾಮರಾಜ್ ರಸ್ತೆಯಲ್ಲಿ ಚಾಯ್ ಕುಡಿತಿದ್ದ ಗಣವೇಶಧಾರಿಯಾಗಿ ಪಥಸಂಚಲನ ಮುಗಿಸಿ ಚಾಯ್ ಕುಡಿತಿದ್ದಂತಹ ರುದ್ರೇಶ್ವರನ ದನ ಕಳೆದ ಹಾಗೆ ಕೊಚ್ಚಿ ಹೋದ್ರು. ಯಾರಿಗನ್ನೇ ಮಾಡಿದ್ರು ರುದ್ರೇಶ್? ಕುಟ್ಟಪ್ಪ ಯಾರಿಗನ್ನೇ ಮಾಡಿದ್ರು ಕಲ್ಲು ಹೊಡಿಬೇಕಾದ್ರೆ? ಅಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನಾನು ನನ್ನ ನಂಬಿಕೆ, ನನ್ನ ವಿಶ್ವಾಸವನ್ನು ಇಟ್ಕೊಂಡು ಹಿಂದುವಾಗಿ ಇರೋದಕ್ಕೆ ಇವತ್ತು ಅಪಾಯ ಕಂಟಕ ಎದುರಾಗಿದೆ. ಹಾಗಾಗಿ ನಿಮ್ಮನ್ನು ಎಚ್ಚರಿಸಲಿಕ್ಕೆ ಬಂದಿದ್ದೀವಿ ನಾವು. ಈ ಏನು ಜನಸುರಕ್ಷಾ ಯಾತ್ರೆ ಅಂತಿದೆಯಲ್ಲ, ಇವತ್ತು ನೀವು ಮೈ ಮರೆತರೆ ಇನ್ನು 2 ತಿಂಗಳಲ್ಲಿ ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸಲಿಲ್ಲ ಅಂತಂದ್ರೆ ಹಿಂದೂಗಳ ಕೊಲೆ ಅನ್ನೋದು ಅವ್ಯಾಹತವಾಗಿ ಮುಂದುವರಿತದೆ. ಆ ಮುಂದುವರಿಲಿಕ್ಕೆ ಬಿಡಬೇಡಿ ಅಂತ ಹೇಳಿ ನಿಮ್ಮನ್ನ ಎಚ್ಚರಿಸಲಿಕ್ಕೋಸ್ಕರ ನಾವು ಈ ಯಾತ್ರೆಯನ್ನು ಕೈಗೊಂಡಿದ್ವಿ ಬಂಧುಗಳೇ. ಒಂದು ವೇಳೆ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಕಾಶ್ಮೀರದಲ್ಲಿ ಪಂಡಿತರಿಗೆ ಯಾವ ಗತಿ ಆಯ್ತು, ಅದೇ ಗತಿ ಕರಾವಳಿಯಲ್ಲಿ ಹಿಂದೂಗಳಿಗೂ ಆಗುತ್ತೆ, ಕೊಡಗಿನಲ್ಲಿ ಅಲ್ಲಿನ ಮೂಲ ನಿವಾಸಿಗಳಿಗೂ ಆಗುತ್ತೆ. ನಾನು ಕೂಡ ಇದೇ ಮಂಗಳೂರು ವಿಶ್ವವಿದ್ಯಾಲಯ ಓದ್ದವನು. ಇವತ್ತು ಮಂಗಳೂರಿನಲ್ಲಿ ನಾವೆಲ್ಲರೂ ಕೂಡ ವಿದ್ಯೆ ಕಲಿಬೇಕು ಅಂತ ಹೇಳಿ ಘಟ್ಟದಿಂದ ಕೆಳಗಡೆ ಬರ್ತಾ ಇತ್ತು. ಇವತ್ತು ಘಟ್ಟದಲ್ಲಿ ಏನಿದೆ ಪರಿಸ್ಥಿತಿ? ಕೆಳಗಡೆ ಮಕ್ಕಳನ್ನು ಕಳಿಸ್ಬೇಕಾದ್ರೆ KFD, PFI, SDPI ಭೂತ ಕಾಡುತ್ತೆ. ಎಲ್ಲಿ ನಮ್ಮ ಮಕ್ಕಳನ್ನ ಬಲಿ ತೆಗೆದುಕೊಳ್ತಾರೆ ಅನ್ನೋ ಭಯ ಕಾಡುತ್ತೆ ಇವತ್ತು ಘಟ್ಟದಲ್ಲಿ ಇರೋರಿಗೆ. ಇಂತಹ ಒಂದು ಪರಿಸ್ಥಿತಿಯನ್ನು ಹೋಗಲಾಡಿಸಬೇಕು ಬೇಡವಾ? ಮತ್ತೆ ಕರಾವಳಿ ವಿದ್ಯೆಗೆ ಹೆಸರಾಗಿದ್ದು ಎಷ್ಟೋ ಜನ ಬಂದವರಿಗೆಲ್ಲ ವಿದ್ಯೆ ಕಲಿಸಿಕೊಟ್ಟಿದೆ. ಆ ಕರಾವಳಿಯ ಪ್ರತಿಷ್ಠೆಯನ್ನ ಮತ್ತೆ ಮರುಸ್ಥಾಪಿಸಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಿತ್ತೊಗಿಬೇಕು, ಮತ್ತೆ ಕರಾವಳಿಯಲ್ಲಿ ಕಮಲ ಅರಳಬೇಕು. ಹಾಗಾಗಿ ಬಂಧುಗಳೇ, ನಾವು ಈ ಜಾತ್ರೆಯನ್ನು ಕೈಗೊಂಡಿದ್ದೀವಿ. ನಿಮ್ಮ ಎಲ್ಲರ ಸಹಕಾರವನ್ನು ನಾನು ಕೇಳ್ತೀನಿ. ನಮ್ಮ ಮಾಧ್ಯಮದ ಬಂಧುಗಳು ಇದ್ದಾರೆ, ನಾವು ಯಾರ ಮೇಲೂ ಕೂಡ ದ್ವೇಷವನ್ನು ಮಾಡುವುದಿಲ್ಲ. ಆದರೆ ಬಹಳಷ್ಟು ಜನ ನಮ್ಮ ರಾಜಕಾರಣಿಗಳಿರ್ಬೋದು, ಮಾಧ್ಯಮಗಳಲ್ಲಿರ್ಬೋದು, ಎಲ್ಲ ಧರ್ಮಗಳು ಶಾಂತಿಯನ್ನೇ ಬೋಧಿಸ್ತವೆ ಅಂತ ಹೇಳ್ತಾರೆ. ನಾ ಕೇಳ್ತೀನಿ, ಯಾವ ಧರ್ಮ ಗ್ರಂಥದಲ್ಲಿ, ಅದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಯಾವ ಪ್ಯಾರದಲ್ಲಿ ಎಲ್ಲ ಧರ್ಮಗಳು ಕೂಡ ಸಮಾನ, ಎಲ್ಲ ನಂಬಿಕೆಗಳನ್ನು ಒಪ್ಪಿಕೊಂಡಂತಹ ಒಂದೇ ಒಂದು ವಾಕ್ಯ ಇದೆ, ತೋರಿಸಿ ನೋಡೋಣ. ಅದು ಹಿಂದೂ ಧರ್ಮ ಮಾತ್ರ. ಏಕಂ ಸತ್ ವಿಪ್ರಾಹ ಬಹುಧಾವದಂತಿ, ಅಂದ್ರೆ ದೇವರೊಬ್ಬ ನಾಮ ಹಲವು ಅಥವಾ ಸತ್ಯ ಒಂದೇ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಡುಕೊಳ್ತೀವಿ ಅಂತ ಹೇಳುವಂತ ಜಗತ್ತಿನ ಏಕಮಾತ್ರ ಧರ್ಮ ಅಂತಂದ್ರೆ ಅದು ಹಿಂದೂ ಧರ್ಮ ಮಾತ್ರ. ಹೀಗೆ ಎಲ್ಲರನ್ನು ಒಪ್ಪಿಕೊಂಡು ಕೇರಳದಲ್ಲಿ ಮೊದಲನೇ ಮಸೀದಿ ಕಟ್ಟಲಿಕ್ಕೂ ಬಿಟ್ಟು ಚರ್ಚು ಬಂತು. ಜೊರಾಸ್ಟ್ರಿಯನ್ಸ್ ಇರಾನ್ ನಲ್ಲಿ ಪರ್ಸಿಕ್ಯೂಟ್ ಮಾಡಿದಾಗ ಅವರಿಗೂ ಕೂಡ ನಾವು ಆಶ್ರಯ ಕೊಟ್ಟು, ಪ್ರಾಮಿಸಿಂಗ್ ಲ್ಯಾಂಡ್ ಅಥವಾ ಇಸ್ರೇಲ್ ನಲ್ಲಿ ಯಹೂದಿಗಳ ಮೇಲೆ ಆಕ್ರಮಣವಾದಾಗ ಯಹೂದಿಗಳಿಗೂ ಕೂಡ ನಾವು ಆಶ್ರಯ ಕೊಟ್ಟು, ಎಲ್ಲ ಧರ್ಮಗಳಿಗೂ ನಾವು ಆಶ್ರಯ ಕೊಟ್ಟು, ಆದ್ರೆ ಇವತ್ತು ನಮ್ಮ ಅಸ್ತಿತ್ವಕ್ಕೆ ಕುತ್ತು ಎದುರಾಗಿರುವಂತಹ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ಎದುರಿಸಬೇಕಾದಂತಹ ವಾತಾವರಣದಲ್ಲಿ ನಾವೆಲ್ಲ ಇದ್ವಿ. ಬಂಧುಗಳೇ, ಇದು ನಮ್ಮ ನಿಮ್ಮ ಇವತ್ತು ನಾಳೆಯ ಪ್ರಶ್ನೆ ಅಲ್ಲ, ನಮ್ಮ ಮುಂದಿನ ತಲೆಮಾರಿನ ಪ್ರಶ್ನೆ. ಯಾವ ಗೋರಿ ಗಜನಿ ಮೊಘಲರು ಬಹಮನಿ ಸುಲ್ತಾನರು 700 ವರ್ಷಗಳ ಕಾಲ ನಮ್ಮ ನಂಬಿಕೆ ಮೇಲೆ, ನಮ್ಮ ದೇವಸ್ಥಾನಗಳ ಮೇಲೆ, ನಮ್ಮ ವ್ಯಕ್ತಿಗಳ ಮೇಲೆ ಆಕ್ರಮಣವನ್ನು ಮಾಡಿದ್ರು, ದೌರ್ಜನ್ಯವನ್ನು ಮಾಡಿದ್ರು. ಆ ಕೆಲಸವನ್ನ, ಈ ಭಾರತವನ್ನ, ಹಿಂದೂ ಧರ್ಮವನ್ನ ಅಳಿಸಲಿಕ್ಕೆ ಅವ್ರ ಕೈಲಿ 700 ವರ್ಷ ಸಾಧ್ಯವಾಗಲಿಲ್ಲ. ಕ್ರೈಸ್ತರ ದಾಳಿ 200 ವರ್ಷಗಳ ಕಾಲ ನಡೀತು. ಕ್ರೈಸ್ತರಿಗೂ ಕೂಡ ಹಿಂದೂ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಇಸ್ಲಾಂ ಕೇವಲ 11 ವರ್ಷಗಳಲ್ಲಿ ಇರಾನ್ ಜೊರಾಸ್ಟ್ರಿಯನಿಸಂ ಮುಗಿಸ್ತೋ, ಅದು ಭಾರತವನ್ನ 700 ವರ್ಷ ಆಳಿದ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವ ಇಸ್ಲಾಂ ಇರಾನ್ ಅನ್ನ ಕಬಳಿಸ್ತೋ, ಅವರಿಗೆ ಭಾರತದಲ್ಲಿ ಇಲ್ಲಿನ ಹಿಂದೂಗಳ ನಂಬಿಕೆಯನ್ನು ಹೊಡಿಲಿಕ್ಕೆ ಆಗಲಿಲ್ಲ. ಯಾವ ಕ್ರಿಶ್ಚಿಯಾನಿಟಿ ಗ್ರೀಕ್ ಸಿವಿಲೈಸೇಷನ್ ಇರ್ಬೋದು, ರೋಮನ್ ಸಿವಿಲೈಸೇಷನ್ ಇರ್ಬೋದು, ಅದನ್ನ ಹೊಡಿತೋ, ಅದನ್ನ ಕಬಳಿಸ್ತೋ, ನುಂಗಿ ನೀರು ಕುಡಿತೋ, ಆ ಕ್ರಿಶ್ಚಿಯಾನಿಟಿಗೆ 200 ವರ್ಷಗಳಲ್ಲಿ ನಮ್ಮ ಹಿಂದೂ ಧರ್ಮವನ್ನ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಆದ್ರೆ ಇವತ್ತು ಅದಕ್ಕಿಂತ ಅಪಾಯವನ್ನು ನಾವು ಎದುರಿಸ್ತಾ ಇದ್ದೀವಿ. ಯಾಕೆಂದ್ರೆ ಹಿಂದೂಗಳಾಗಿ ಹುಟ್ಟಿ
ಹಿಂದೂ ಧರ್ಮದ ನಾಶಕ್ಕೆ ನಿಂತಿರುವಂತಹ ಸಿದ್ದರಾಮಯ್ಯನಂತವರ ವ್ಯಕ್ತಿಗಳು ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ. ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಈ ರೀತಿಯ ಒಳ ಶತ್ರುಗಳಿದಾರಲ್ಲ, ಎನಿಮಿ ವಿದಿನ್ ದಿ ಗೇಟ್ಸ್ ಅಂತ ಹೇಳ್ತಾರೆ, ಅವ್ರು ಮೋಸ್ಟ್ ಡೇಂಜರಸ್ ಅಂತ ಹೇಳಿ ಒಂದು ಮಾತಿದೆ. ನಮ್ಮ ಧರ್ಮದೊಳಗಡೆ ಇಟ್ಕೊಂಡು ಧರ್ಮ ವಿರೋಧಿ ಕೆಲಸವನ್ನು ಮಾಡುವಂತಹ, ನಮ್ಮ ನಂಬಿಕೆಯನ್ನು ಹೊಡೆಯುವಂತಹ ವ್ಯಕ್ತಿಗಳ ಬಗ್ಗೆ ನೀವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಎಚ್ಚೆತ್ತಿದ್ರೆ ಎಚ್ಚರಿಕೆಯನ್ನ ನೀವು ವಹಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯ ಮಾತ್ರ ಅಲ್ಲ, ನಿಮ್ಮ ಭವಿಷ್ಯದ ತಲೆಮಾರಿಗೂ ಕೂಡ ಕುತ್ತು ಎದುರಾಗುತ್ತೆ ಅಂತ ಹೇಳಿ ನಾವೆಲ್ಲ ಕಡೆನೂ ಕೂಡ ಜನರಿಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ, ಜಾಗೃತಿಯನ್ನು ಗೊಳಿಸಲಿಕ್ಕೆ ಈ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಬಂಧುಗಳೇ, ನಾಡಿದ್ದು 6ನೇ ತಾರೀಕು ಯೋಗಿ ಆದಿತ್ಯನಾಥ್ ನಮ್ಮ ಮೈಸೂರಿನಲ್ಲಿ 8 ಕೊಲೆಯಲ್ಲಿ ಭಾಗಿಯಾಗಿರುವಂತಹ, ರಾಜು ಮರ್ಡರ್ ಕೇಸ್ನಲ್ಲಿ ಪ್ರೈಮ್ ಅಕ್ಯೂಸ್ಡ್ ಆಗಿರುವಂತಹ ಅಮಿತ್ ಪಾಷನನ್ನ ಬೇಕು ಅಂತ ಕೇಸನ್ನು ವೀಕ್ ಮಾಡಿ ಆತನಿಗೆ ಬೇಲ್ ಸಿಗುವಂತೆ ಮಾಡಿದ್ರು. ಅಮಿತ್ ಪಾಷನನ್ನ ಇದೇ KFD, SDPI, PFI ನವರು ಪ್ರೊಸೆಷನ್ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಬೇಲ್ ಸಿಕ್ಕಿದ್ರೆ ಹೊರಗಡೆ ಬರ್ಲಿಕ್ಕೆ ಹೆದರ್ತಾರೆ. ಇಲ್ಲಿ ಬೇಲ್ ಸಿಕ್ಕಿದ ಕೂಡ ಪ್ರೊಸೆಷನ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಎಂತಹ ನಡುಕವನ್ನು ಸೃಷ್ಟಿ ಮಾಡಿದರೆ, ಅಂತ ಯೋಗಿ ಆದಿತ್ಯನಾಥ್ ಅಂತ ಆಡಳಿತ ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ಜನ ಸುರಕ್ಷಾ ಯಾತ್ರೆ ಯಶಸ್ವಿ ಆಗಬೇಕು. ಯೋಗಿ ಆದಿತ್ಯನಾಥ್ ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಅದಕ್ಕೆ ಅಭೂತಪೂರ್ವವಾದಂತಹ ಯಶಸ್ಸನ್ನು ದೊರಕಿಸಿಕೊಳ್ಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸಿದ